ಸೋಲ್ಮೇಲು ನಮ್ಮ ಕುಡ್ಲಾದೋಳು ವಾರ್ತೆಲು ಒಡಿಪುಡಿತೆ ಸಾದಿ ಬೀದಿ ನಾಯಿನ ಉಪದ್ರ ಹೆಚ್ಚಾತಂಡ ಜಿಲ್ಲೆಡು 18,000 ಬೀದಿ ನಾಯಿನ ಗುರುತು ಮಲ್ತದ್ನ ಜಿಲ್ಲಾಡಳಿತ ನಗರದ ದುಪ್ಪಿದೆ ಉಪ್ಪೂರು ಗ್ರಾಮಡು ಐಕ ನೀಲೆ ಒದಗಾಯರ ನಿಘಂಟ ಮಲ್ತದಂಡ ಆಣ ಗ್ರಾಮದ ಜನ ವಿರೋಧ ತೋಜಾದಿಯರು ಒಡಿಪು ಜಿಲ್ಲೆಡು 18,000 ಸಾದಿ ಬೀದಿ ನಾಯಿಲು ಉಪ್ಪುನ ಬಗೆಟ್ ಜಿಲ್ಲಾಡಳಿತ ಲೆಕ್ಕದೇ ಇದೆ ಒಂದಕ್ಕೆ ನೀಲೆ ಮಲ್ತ ಕುರಿಯರ ಉಪ್ಪೂರು ಗ್ರಾಮಡು ವ್ಯವಸ್ಥೆಗೆ ಜಿಲ್ಲಾಡಳಿತ ನಿರ್ಧಾರದೆ ತೊನ್ನಗ ಗ್ರಾಮದ ಜನ ಭಾರಿ ವಿರೋಧ ತೋಜಾದಿಯರು ಎಂಕಲಿನ ಊರಿಗೂ ಬೀದಿ ನಾಯಿನ ಶೆಲ್ಟರ್ ಬೋಡಿಯರ್ನೆ ಬೋಡ್ಚಿಂದ ಹಠಪತ್ತದು ವಿರೋಧ ಮಲ್ತದೇರು 9 ಎಕರೆ ಜಾಗೆಡು ಬೀದಿ ನಾಯಿಲಿಗೆ ವ್ಯವಸ್ಥೆ ಕಟ್ಟಿರ ಚಿಂತನೆ ನಡಪಾದಿತ್ತದು ಒಂಜಿ ತಿಂಗುಲ್ದೊಲಾಯಿ ಒಂದೇನು ಕಟ್ಟದ ಮುಗಿಪುಣೊಂದು ಜಿಲ್ಲಾಡಳಿತ ಪಂತಂಡು 18,000 ಬೀದಿ ನಾಯಿನ ಸಾಂಖ್ಯರ ವ್ಯವಸ್ಥೆ ಮಲ್ಪಣೊಂದು ಪಂದಿರು ಆಂಡ ಜಿಲ್ಲಾಡಳಿತದ ಕ್ರಮಕ್ಕೂ ಉಪ್ಪೂರು ಗ್ರಾಮದಕ್ಲು ಭಾರಿ ವಿರೋಧ ಮಲ್ತದೇರು ಮಹಾನಗರ ಪಾಲಿಕೆ ಆನಗ ಎಂಕನ ಊರು ಅಭಿವೃದ್ಧಿ ಆಪುಂಡು ಬೀದಿ ನಾಯಿಲೆಗೆ ಶೆಲ್ಟರ್ ಕಟ್ಟಡ ಅಭಿವೃದ್ಧಿ ಪಿರಜಾರುಂಡು ಉಪ್ಪೂರು ನಗರ ಪ್ರಾಧಿಕಾರದ್ದು ನೋಟಿಫೈಡ್ ಆತನು ಊರುಗು ಬರೋಡಾಯಿನ ವಿಶ್ವವಿದ್ಯಾನಿಲಯ ಒತ್ತು ವಿಭಾಗದ ಎತ್ತು ಪಾಡ್ದೇರು ಪೊಲೀಸ್ ಕ್ವಾರ್ಟರ್ಸ್ ಕಾಲೇಜಿಲೇನು ಸತಾದೆತ್ತು ಪಾಡ್ದನು ಆಡ ಎಂಕಲಿನ ಊರುಡು ಬೀದಿ ನಾಯಿಲೆಗೆ ಶೆಲ್ಟರ್ ಮಲ್ಪುವಿರಿಗೆ ಗ್ರಾಮದ ನೆಮ್ಮದಿ ಹಾಳು ಮಲ್ಪನ ಬೀದಿ ನಾಯಿ ಶೆಲ್ಟರ್ ಬೊಡ್ಚಿಂದು ಜನ ವಿರೋಧ ಮಲ್ತದೇರು ಒಂದು ನಮ್ಮ ಜಿಲ್ಲಾಡಳಿತ ನಗರಸಭೆಯವರು ಒಟ್ಟಾಗಿ ನಮ್ಮ ಉಪ್ಪೂರು ಗ್ರಾಮದ ಈ ಸರಕಾರಿ ಜಾಗ ಒಂದು 90 ಎಕರೆಯಷ್ಟು ಸರಕಾರಿ ಜಾಗ ಇದೆ, ಜನ ವಸತಿ ಎಲ್ಲ ಇರುವಂಥ ಒಂದು ಪ್ರದೇಶ. ಇದರಲ್ಲಿ ಒಂದು ಬೀದಿ ನಾಯಿಯ ಶೆಲ್ಟರನ್ನು ನಿರ್ಮಿಸುವಂಥ ಅದು ಗ್ರಾಮಸ್ಥರಿಗೆ ಯಾವುದೇ ಸೂಚನೆ ಕೊಡದೆ ಏಕಾಏಕಿ ಬೀದಿ ನಾಯಿ ಶೆಲ್ಟರ್ ಮಾಡುವುದಂತೇಳಿ ಅವರೇ ನಿರ್ಧಾರ ತಗೊಂಡು ನಮ್ಮಲ್ಲಿ ಒಂದು ಜನರಿಗೆ ಮಾರಕವಾಗಿರುವಂಥ ಯೋಜನೆಯನ್ನು ತರ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರ ಒಂದು ಬೇಡಿಕೆ ಏನಂತೇಳಿದರೆ, ಇಲ್ಲಿ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆ ತಂದರೆ ನಮ್ಮದು ಯಾರದು ವಿರೋಧ ಇಲ್ಲ. ಈ ಪರಿಸರ ಒಂದು ನೀರಿನ ಒಂದು ಸೆಲೆ ಇರುವಂಥ ಜಾಗ, ಇದರ ಮೂಲಕ ನೀರು ಸೀದಾ ಮಡಿಸಾಲ್ ಹೊಳೆಗೆ ಹೋಗ್ತದೆ. ಇಲ್ಲಿ ನಾಯಿ ಶೆಲ್ಟರ್ ಬಂದರೆ ಆ ಕಲುಷಿತ ನೀರುಗಳು ನದಿಯನ್ನು ಸೇರ್ತದೆ, ಅದರಿಂದ ಜನಜೀವನಕ್ಕೆ ತೊಂದರೆ ಆಗ್ತದೆ. ಅದೂ ಅಲ್ಲದೆ ಇಲ್ಲಿ ಇವರು ತಂದ ಯೋಜನೆಯನ್ನು ತರುವಂಥ ಜಾಗ ಜನನಿಬಿಡ ಪ್ರದೇಶದಿಂದ ದೂರ ಇದ್ದರೆ ಪರವಾಗಿರಲಿಲ್ಲ. ಇಲ್ಲಿ ಎಲ್ಲ ದೇವಸ್ಥಾನ, ಸಾಕಷ್ಟು ಸಾವಿರಾರು ಮನೆಗಳಿರುವಂಥ ಜಾಗ, ಇಲ್ಲಿ ತಂದು ಜನರ ಆರೋಗ್ಯದ ಬಗ್ಗೆ ಇವರು ಚೆಲ್ಲಾಟ ಆಡಲಿಕ್ಕೆ ಬಯಸಿದಂತಿದೆ. ಇದಕ್ಕೆ ನಮ್ಮ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ಗ್ರಾಮಸ್ಥರು ಈ ಒಂದು ಯೋಜನೆಯನ್ನು ಕಡಾಖಂಡಿತವಾಗಿ ವಿರೋಧಿಸ್ತೇವೆ. ಹಾಗೆ ಜಿಲ್ಲಾಡಳಿತ ಇಲ್ಲಿ ಒಂದು ಬೀದಿ ನಾಯ ಶೆಲ್ಟರನ್ನು ಮಾಡಬೇಕು ಅಂತ ಎಣಿಸ್ತಾ ಇದೆ. ನಾನು ಹಾಗೂ ನಮ್ಮ ಪಂಚಾಯತ್ ಸದಸ್ಯರು, ಅದೇ ಸ್ಥಳೀಯ ಆಟಗಾರರು ಇಲ್ಲಿ ಆಟದ ಮೈದಾನ ಮಾಡಬೇಕಂತೇಳಿ ಸಾಕಷ್ಟು ಸರಿ ನಾವು ಹೋರಾಟ ಮಾಡಿದ್ದು. ಇಲ್ಲಿ ಉಪ್ಪೂರು ಮತ್ತು ಹಾವಂಜಿ, ಆರೂರು 3 ಪಂಚಾಯತ್ನಲ್ಲಿ ಯಾವುದೇ ಒಂದು ಆಟದ ಮೈದಾನ ಇಲ್ಲ, ಮಕ್ಕಳಿಗೆ ಒಂದು ಪಂಚಾಯತ್ ಕ್ರೀಡಾಂಗಣ ಇಲ್ಲ. ಎಷ್ಟೋ ಸರಿ ನಾವು ಮನವಿ ಕೊಟ್ಟಿದ್ದೇವೆ ಒಂದು ಕ್ರೀಡಾಂಗಣ ಬೇಕಂತೇಳಿ, ಯಾವತ್ತು ಇದಕ್ಕೆ ಜಾಗ ಇಲ್ಲ, ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಅದೇ ರೀತಿ ಮೆಡಿಕಲ್ ಕಾಲೇಜಿಗೆ ಆಲ್ರೆಡಿ ಜಾಗವನ್ನು ಪ್ರಸ್ತಾವನೆ ಇಟ್ಟಿದ್ದಾರೆ, ಅದನ್ನು ಸಮೇತ ಮಾಡಲಿಲ್ಲ. ಪೊಲೀಸ್ ಗ್ರೌಂಡಿಗೆ ಕಾದಿರಿಸಿದ್ರು, ಅದನ್ನು ಮಾಡಲಿಲ್ಲ. ಪಂಚಾಯತ್ ವತಿಯಿಂದ ನಿವೇಶನಕ್ಕೆ ಸಾಧಾರಣ 60 ಮನೆಗೆ ನಿವೇಶನಕ್ಕೆ ಆಲ್ರೆಡಿ ಮಂಜೂರಾದ ನಿವೇಶನವನ್ನು ಕೆಲವು ಕಾರಣವಂತೆ ಆ ನಿವೇಶನ ಇನ್ನೂ ಕೊಡಲಿಲ್ಲ. ಸುತ್ತಮುತ್ತ ಸುಮಾರು 200 ಮನೆಗಳು ಈ ಪಂಚಾಯತಿಗೆ ಸಂಬಂಧಪಟ್ಟ 200 ಪಂಚಾಯತಿಗೆ ಇವತ್ತಿಗೂ 2 ನಿವೇಶನ ಹಕ್ಕುಪತ್ರವನ್ನು ಇನ್ನೂ ಕೊಡಲಿಲ್ಲ. ಇಂಥ ಒಂದು ಸಮಸ್ಯೆಗಳು ಇಲ್ಲಿ ಇರುವಾಗ ಸರ್ಕಾರ ಅದೇ ರೀತಿ ಆ ಆಡಳಿತ ಆಗಲಿ ಯಾವುದೇ ಆಗಲಿ ಈ ಜನರಿಗೆ ಮೊದಲು ಪ್ರಿಫರೆನ್ಸ್ ಕೊಡಲಿ. ನಾಯಿ ಶೆಲ್ಟರ್ಗಳನ್ನು ಬೇಕಾದಷ್ಟು ಜಾಗ ಇದೆ, ಸರ್ಕಾರಿ ಜಾಗ ಬೇರೆ ಕಡೆ ಇದೆ, ಅಲ್ಲಿ ಮಾಡ್ಬೋದು. ಮುನ್ಸಿಪಾಲ್ಟಿ ನಿಯರೆಸ್ಟ್ 2 ಕಿಲೋಮೀಟರ್ ಒಳಗೆ ಮುನ್ಸಿಪಾಲ್ಟಿ ಇದೆ. ಇಲ್ಲಿ NH ಹೈವೇಗೆ ಕೇವಲ 3.5 ಕಿಲೋಮೀಟ್ರ್ ಇದೆ, ಮಣಿಪಾಲಕ್ಕೆ 5 ಕಿಲೋಮೀಟ್ರ್. ಅದೇ ರೀತಿ ನಂದಿನಿ ಡೈರಿ ಹಾಲು, ಇಡೀ ಉಡುಪಿ ಜಿಲ್ಲೆಗೆ ಹಾಲು ಕೊಡುವಂಥ ನಂದಿನಿ ಡೈರಿ ಕೇವಲ ಅರ್ಧ ಕಿಲೋಮೀಟ್ರ್ ಒಳಗಿದೆ. ಸ್ವರ್ಣ ನದಿ 2 ಕಿಲೋಮೀಟ್ರ್ ಒಳಗಿದೆ. ಇಂಥ ಹತ್ತಿರದಲ್ಲಿರೋ ಈ ಜನವಸತಿಯನ್ನು ದಯವಿಟ್ಟು ಜಿಲ್ಲಾಡಳಿತ ಆಗಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ದಯವಿಟ್ಟು ಈ ಒಂದು ಜನರ ಮನವಿಗೆ ದಯವಿಟ್ಟು ಸ್ಪಂದಿಸ್ತೀರಂತ ಭರವಸೆ ನಮ್ಮ ಹತ್ರ ಇದೆ. ಕುಡ್ಲದ ನಂತೂರುಡು 2 ಚಕ್ರದ ಗಾಡಿಗೆ ಬಸ್ ಗುದ್ದುದು ಗಾಡಿದ ಪಿರವುಡು ಕುಲ್ಲುದಿತ್ತಿನ ಬಲ್ಲಾಲ್ ಭಾಗದ ದೀಪ್ತಿ ಪನ್ಪನಾರ್ ತೀರ್ನ ಬೇಜಾರದ ಸಂಗತಿ நடத்துதுண்டு. ಅರೆಗೆ 25 ವರ್ಷ ಪ್ರಾಯ ಆದಿತ್ತಂಡು. ಕುಡ್ಲದ ನಂತೂರು ಬಸ್ ಸ್ಟ್ಯಾಂಡ್ ಕೈತಲು ಬುಧವಾರ ರಾತ್ರಿ 7:45ಕ್ಕೆ 2 ಚಕ್ರದ ಗಾಡಿಗೆ ಖಾಸಗಿ ಬಸ್ ಪಿರವುಡು ಎಡ್ತದಂಡು. ಸ್ಕೂಟರ್ ಬುಡುಪುನಾರೇನ ಪಿರವುಡು ಕುಲ್ಲುದಿತ್ತಿನ ಬಲ್ಲಾಲ್ ಭಾಗದ 25 ವರ್ಷ ಪ್ರಾಯದ ದೀಪ್ತಿ ಪನ್ಪನಾರ್ ಮಾರ್ಗುಗೂ ರಟ್ಟದು ಗಂಭೀರ ಅವಸ್ಥೆಡಿತ್ತೇರು. ಅಪಗನ್ಯ ಅರಣ ಆಸ್ಪತ್ರೆ ಕೊನುಂಡಲ ಆಸ್ಪತ್ರೆಗೆ ಪಾಡು ನಡೆದುಂಬಿ ಪ್ರಾಣ ಪೋತುನೊಂದು ತಿರಿದು ಬೈದಂಡು. ಸ್ಕೂಟರ್ ಬುಡುದಿತ್ತಿನ ಕಿಶೋರ್ ಪನ್ಪನಾರಿಗೆ ಪೆಟ್ಟಾದಿತ್ತದು ಆಸ್ಪತ್ರೆಗೆ ಸೇರ್ಸಾದಿರು. ಬಸ್ ಬುಕ್ಕ ಸ್ಕೂಟರ್ ಶಿವಬಾಗ್ ದಂಚಿಡ್ದು ನಂತೂರು ದಂಚಿ ಪೋಂದಿತ್ತಂಡು. ನಂತೂರು ಬಸ್ ಸ್ಟ್ಯಾಂಡ್ ಕೈತಲು ಸ್ಕೂಟರ್ಗೆ ಬಸ್ ಗುದ್ದುನಗ ಸ್ಕೂಟರ್ ಬಸ್ ದಡಿಗೆ ಬೂರ್ದು ಪೊಂಜಿನ ಮೇಲಡಿ ಬಸ್ ಚಕ್ರ ಪೋತುಂಡು. ಭಾರಿ ಜೋರುದ ಪೆಟ್ಟೈನ ಆರಿನ ಆಸ್ಪತ್ರೆ ಕೊನೊಂಡಲ ಪ್ರಯೋಜನ ಆತಜಿಂದು ಪೊಲೀಸರು ತಿಳಿಪಾದಿರು. ಖಾಸಗಿ ಬಸ್ದ ಡ್ರೈವರ್ನ ಕದ್ರ ಪೊಲೀಸ್ ಸ್ವಾಧೀನ ಉದಿತೊಂದು ಕದ್ರ ಸಂಚಾರಿ ಸ್ಟೇಷನ್ ಕೇಸ್ ಪಾಡ್ದಂಡು.
ಬೆಳ್ತಂಗಡಿ ತಾಲೂಕು ಓಡಿಲ್ನಾಳ ಗ್ರಾಮ ಸಂಬೋಲ್ಯದ ಸುಮಂತ್ ತೀರ್ದು 21 ದಿನ ಕರಿಂಡಲ ಈ ಕೇಸ್ಗೆ ಸಂಬಂಧ ಆರೋಪಿನ ಸರಿಯಾಯಿನ ಗೂಟುನ ನಲ ತಿಕ್ಕದಿಚ್ಚೆ ಜನವರಿ 14 ಪುಲ್ಯಕಾಂಡೆ ಧನುಪೂಜೆಗೆಂದು ಪೋಯಿನ ಸುಮಂತನ ಪುಣ ಕೆದುಟು ತೂಜಿದಿತ್ತಂಡೆ ಜನವರಿ 14 ಅಕ್ಕಿರಿದ ಧನುಪೂಜೆಗೂ ಪುಲ್ಯಕಾಂಡೆ ಇಲ್ಲಡ್ದು ದೇವಸ್ಥಾನಗೂ ಪೋಯಿನ ಆಣ ಸುಮಂತನ ಪುಣ ಇಲ್ಲಡ್ದು ದೂರದ ಕೆದುಟು ತೂಜಿದಿತ್ತಂಡೆ ಬೆಳ್ತಂಗಡಿ ತಾಲೂಕು ಓಡಿಲ್ನಾಳ ಗ್ರಾಮದ ಸಂಬೋಲ್ಯದ ಇಲ್ಲಡ್ದು ಸುಮಂತ್ ಧನುಪೂಜೆಗೆ ಪೋದು ತೋಜಂದೆ ಆದಿತ್ಯ ನಾಡ್ನಗ ತರಕ್ಕೆ ಪೆಟ್ಟಾದಾಯನ ಪುಣ ಕೆದುಟು ತೋಜಿದಿತ್ತಂಡು ಒಂದು ಕೆರ್ನ ಕೇಸಿಂದು ಲೆಕ್ಕುವುದಿತ್ತೊಂದು ಪೊಲೀಸರು ತನಿಖೆ ಶುರು ಮಾಡ್ತಿದ್ದರು ಈ ಕೇಸಿನ ನಾಡಪತ್ತಿರ 4 ಬೇತಿನೇ ಕೂಟ ಕಟ್ಟದಿತ್ತಂಡು ಸುಮಂತ್ ಕಲ್ಪನೆಟ್ ಬೊಕ್ಕ ಬೇತೆ ವಿಷಯಗಳು ಬಿರ್ಸಿ ಆದಿತ್ತೆ ಸುಮಂತ್ ತೀರ್ದು 21 ದಿನ ಆಂಡಲ ಗುಟ್ಟು ಪಿದೈ ಬೂರಂದೆ ಕೆಪ್ಪು ಗುಪ್ಪು ಕಾರಣ ಅಂತಂಡ ಸುಮಂತ್ ಕೇಸ್ ದಾನೆ ಆಂಡು ದಾಲ ಗುಟ್ಟು ತಿಕ್ಕಂಡ ಅಂದು ಜನ ನಿಚ್ಚಲ ಕೇಳೊಂದು ಲೇರು ಪಾಪದ ಆಣ್ ತೀರ್ನ ಬಗೆಟ್ ಸತ್ಯ ಸಂಗತಿ ಗೊತ್ತಾವಡು ನ್ಯಾಯ ತಿಕ್ಕೋಡು ಪನ್ಪಣವೇ ಮಾತೆರ್ನಲ ಒತ್ತಾಯ ಆದುಂಡು ಜಿಲ್ಲಾ ಪೊಲೀಸ್ ಮುಖ್ಯಸ್ಥರನ್ನ ದುಂಬಾಳ್ಸೆಡು ಬೇತೆ ಬೇತೆ ಆಯಾಮಲೆಡು ತನಿಖೆ ಜೋರು ನಡತೊಂದುಂಡು ಬೆಳ್ತಂಗಡಿ ತಾಲೂಕು ಸೇರಿದು ದಕ್ಷಿಣ ಕನ್ನಡ ಕೇರಳ ಮಂಜೇಶ್ವರದ ಪಾಕ್ ಕಡಿಕ್ಕೆ ಪೋದು ಸಿಸಿ ಕ್ಯಾಮೆರಾ ಬೊಕ್ಕ ಸಂಶಯ ಉಪ್ಪನ ಗಾಡಿನ ಕೆಲವೊಂಜಿ ಸಂಶಯದ ಜನಗಳನ್ನ ತನಿಖೆ ಮಲ್ತಿದ್ದೇರು ಕೆಲವು ವರ್ಷದ ದುಂಬು ನಡತ್ನ ಆಣ ತೋಜಂದ ಆಯ್ನ ಕೇಸ್ ಹಿಡಿದು ಬೊಕ್ಕ ಬೆಳ್ತಂಗಡಿಡು ಸುಮಂತ್ ತೀರ್ನ ಕೇಸ್ ಭಾರಿ ಕಷ್ಟದ ವಾತಂಡು ಒವ್ವೇ ಸಾಕ್ಷಿ ಇಜ್ಜಂದಿನ ಕೇಸ್ ಆಯ್ನ ಹಿಡಿದವರ ಪೊಲೀಸರಿಗೆ ಒಂದೊಂಜಿ ಸವಾಲ್ದ ಒಟ್ಟಿಗೂ ಉಮೇದದ ಕೇಸ್ ಎಂದೇ ಪನುಲಿ ಕೇಂದ್ರ ಸರ್ಕಾರ 29 ಮುಖ್ಯ ಕಾರ್ಮಿಕ ಕಾನೂನುಗಳನ್ನು ದೆತ್ತುಪಾಡ್ದು 4 ಸಂಹಿತೆಗಳನ್ನು ಕಟ್ಟಿರುವ ದುಂಬು ಬೈದ್ನೆಗೆ ವಿರೋಧ ತೋಜಾದ ಕೇಂದ್ರ ಕಾರ್ಮಿಕ ಸಂಘಟನೆಯ ಸಂಯುಕ್ತ ವೇದಿಕೆ ಬೊಕ್ಕ ಸಂಯುಕ್ತ ರೈತ ಸಂಘಟನೆಯ ಒಕ್ಕೂಟದ ದುಂಬಾಳ್ತೆಡೆ ಫೆಬ್ರವರಿ 12 ಅಖಿಲ ಭಾರತ ಮಲ್ಲ ಮಟ್ಟದ ಸ್ಟ್ರೈಕ್ ನಡಪೆರ ಉಂಡು ಸುನಿಲ್ ಕುಮಾರ್ ಬಜಾಲ್ ಪಂತೇರ ಸಿಐಟಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯಂತರ ಸುನಿಲ್ ಕುಮಾರ್ ಬಜಲ್ ಕುಳ್ಳಡು ಸುದ್ದಿ ಕುಟುಡು ಪಾತಿರದು ಕೇಂದ್ರ ಸರ್ಕಾರ 29 ಮುಖ್ಯ ಕಾರ್ಮಿಕ ಕಾನೂನುಗಳನ್ನು ದೆತ್ತುಪಾಡ್ದು 4 ಸಂಹಿತೆಗಳನ್ನು ಕಟ್ಟಿರುವ ದುಂಬು ಬೈದ್ನೆಗೆ ವಿರೋಧ ತೋಜಾದು ಕೇಂದ್ರ ಕಾರ್ಮಿಕ ಸಂಘಟನೆಯ ಸಂಯುಕ್ತ ವೇದಿಕೆ ಬೊಕ್ಕ ಸಂಯುಕ್ತ ರೈತ ಸಂಘಟನೆಯ ಒಕ್ಕೂಟದ ದುಂಬಾಳ್ತೆಡು ಫೆಬ್ರವರಿ 12 ಅಖಿಲ ಭಾರತ ಮಲ್ಲ ಮಟ್ಟದ ಸ್ಟ್ರೈಕ್ ನಡಪೆರ ಉಂಡು ಪಂಡೇರು ಕೇಂದ್ರ ಸರ್ಕಾರ 29 ಕಾರ್ಮಿಕ ಕಾನೂನುಗಳನ್ನು ದೆತ್ತುಪಾಡ್ದು 4 ಸಂಹಿತೆಗಳನ್ನು ಕಟ್ಟಿರುವ ಪಿದ್ದಾಡ್ನವು ಕಾರ್ಮಿಕರನ ಪಾಲಿಗೆ ಮರಣಶಾಸನ ಉಂಡು ಅಂಚದಿ ಇಂಕ್ಲು ವಿರೋಧ ಮಲ್ಪುವ ಅಖಿಲ ಭಾರತ ಮುಷ್ಕರದ ಸಂದೇಶ ಸಾಮಾನ್ಯ ಜನಗಳಿಗೆ ಸಾರಿರೆ ಫೆಬ್ರವರಿ 5 ಆಜಿ ಬುಕ 7 ದಕ್ಷಿಣ ಕನ್ನಡ ಜಿಲ್ಲೆ ದೊರಮಿಡು ಗಾಡಿ ಪ್ರಚಾರ ಜಾಥಾ ನಡಪಾವುದಿಲ್ಲ ಅಂದ ಆರ್ಪಂಡೇರು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ತಾಲೂಕುಲೆಡು ಜಾಥಾ ಸಂಚಾರ ಮಂತದ್ದು 7 ಬಯ್ಯ 6 ಗಂಟೆಗೆ ಕುಡ್ಲನಗರದ ಎಯ್ಯಾಡಿ ಪೇಂಟಿಡು ಮುಗಿತಲಾಪುಂಡು ಸ್ಟ್ರೈಕ್ ದಿನ ಪದ್ರಾಡಿಕ್ ಕಾಂಡೆ 9 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆ ದೊರಮಿಡು ಒಂಜೇ ಪೊರ್ತುಡು ತಾಲೂಕು ವಲಯ ಕೇಂದ್ರಗಳು ಸೇರಿನಂಚ 25 ಹೆಚ್ಚು ಕಡಿಟು ಮಾರ್ಗ ತಡೆಪುನ ಚಳವಳಿ ನಡಪಾವುಂಡು ಸುನೀಲ್ ಕುಮಾರ್ ಬಜಾಲ್ ತಿಳಿಪಾರು ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯಂತರ ಸೀತಾರಾಮ ಬೇರಿಂಜ ನಾಯಕರು ಬಿ ಶೇಖರ ಸಿಐಟಿ ಜಿಲ್ಲಾ ನಾಯಕರು ಯೋಗೀಶ್ ಜಪ್ಪು ಮುಗೇರ್ ರೈತ ಸಂಘದ ಜಿಲ್ಲಾ ನಾಯಕರು ಕೆ ಯಾದವ ಶೆಟ್ಟಿ ರಾಜ್ಯ ರೈತ ಸಂಘದ ನಾಯಕರು ಓಸ್ವಾಲ್ ಪ್ರಕಾಶ್ ಫೆರ್ನಾಂಡಿಸ್ ಬ್ಯಾಂಕ್ ಕೆಲಸದ ನಾಯಕರು ಬಿಎಂ ಮಾಧವ ಇನ್ಸೂರ್ ಕೆಲಸದ ಸಂಘದ ನಾಯಕರು ಬಿಎನ್ ದೇವಾಡಿಗ ಇನ್ಸೂರ್ ಪ್ರತಿನಿಧಿಗಳ ಸಂಘಟನೆದ ಜಿಲ್ಲಾ ನಾಯಕರು ರಾಜನ್ ಡಿ ಕೋಸ್ಟ ಹೋಟೆಲ್ ಕೆಲಸದ ಸಂಘದ ಜಿಲ್ಲಾ ಗುರುಕಾರ್ಯರು ಮೋಹನ್ ಕಿರಣ್ ರಾಜ್ ಸುದ್ದಿಕೂಟುಡಿದ್ದಾರೆ ಅಖಿಲ ಭಾರತ ಮಹಾ ಮುಷ್ಕರ ನಡೆಯಲಿಕ್ಕಿದೆ ಈ ದೇಶದ ಕಾರ್ಮಿಕ ವರ್ಗ ಮತ್ತು ರೈತಾಪಿ ಜನತೆ ಕಾರ್ಮಿಕ ವರ್ಗದ ಪರವಾಗಿ ಜೆಸಿಟಿಯು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅದೇ ರೀತಿ ರೈತಾಪಿ ಜನತೆಯ ಪರವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಅದರ ಅಡಿಯಲ್ಲಿ 600ಕ್ಕೂ ಮಿಕ್ಕಿ ಸಂಘಟನೆಗಳಿದೆ ಆ ಎರಡು ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ದೇಶದಾದ್ಯಂತ ಒಂದು ಮುಷ್ಕರ ಮಹಾ ಮುಷ್ಕರ ಫೆಬ್ರವರಿ 12ಕ್ಕೆ ನಡೆಯಲಿಕ್ಕಿದೆ ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗ ಇವತ್ತು ಎದುರಿಸ್ತಕ್ಕಂಥ ಪ್ರಶ್ನೆಗಳು ಏನು 29 ಪ್ರಮುಖ ಕಾರ್ಮಿಕ ಕಾನೂನುಗಳಿತ್ತು ಆ ಕಾನೂನುಗಳನ್ನ ಮೊನ್ನೆ ನವೆಂಬರ್ 21ರಿಂದ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಿ 4 ಸಂಹಿತೆಗಳನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ ಏನು ಇದರ ಬಗ್ಗೆ ಅಷ್ಟೊಂದು ಒಂದು ಅಪಾಯ ಇದೆ ಎಂಬುದರ ಬಗ್ಗೆ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು ಇನ್ನೂ ಕೂಡ ಅದು ಬಾರಿ ದೊಡ್ಡ ಮಟ್ಟ ಜನರ ಮಧ್ಯೆ ಹೋಗಿಲ್ಲ ಯಾಕಂದ್ರೆ ಸರ್ಕಾರನೇ ಮುಂದೆ ನಿಂತು ಈ ಕಾರ್ಪೊರೇಟ್ ಕಂಪನಿಗಳು ಕೂಡ ಬಂಡವಾಳಶಾಹಿಗಳು ಇದು ಬಾರಿ ಒಳ್ಳೇದಿದೆ ಅಂತ ಹೇಳಿ ಜನರ ಮಧ್ಯೆ ಬಾರಿ ಪ್ರಚಾರಗಳನ್ನ ಗಿಟ್ಟಿಸ್ತಾ ಇದ್ದಾರೆ ಅದು ವಾಸ್ತವತೆ ಏನು ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ಬೇಕು ನೋಡಿ ಈ ಕಾರ್ಮಿಕ ಸಂಹಿತೆಗಳು ಎಷ್ಟು ಅಪಾಯಕಾರಿ ಅಂತ ಹೇಳಿದ್ರೆ ಒಂದನೇದಾಗಿ ಏನೋ ಕಾರ್ಮಿಕರು ಉಸಿರಾಡ್ಲಿಕ್ಕೆ ಅಲ್ಪ ಸ್ವಲ್ಪ ಕಾನೂನು ಇತ್ತು 29 ಅದು ಸಂಪೂರ್ಣ ರದ್ದಾಗಿದೆ ಇನ್ನು ಯಾವುದನ್ನು ಕೂಡ ಕೇಳುವಾಗಿಲ್ಲ ಇಷ್ಟರವರೆಗೆ ಸಾಮಾನ್ಯ ಕಾರ್ಮಿಕನಿಗೆ ಅವನಿಗೆ ಕಟ್ಟಕಡೆಯ ಕಾರ್ಮಿಕ ಅವರಿಗೆ ಏನಾದ್ರು ಸಿಗ್ಬೇಕಾದ್ರೆ ಕಾನೂನು ಫೈಟ್ ಮಾಡಿದ್ರೆ ಸಿಗ್ಬೇಕಿತ್ತು ಅದು ಸಿಗ್ಲೇಬೇಕಿತ್ತು ಕಾನೂನು ಇದ್ರೆ ಸಿಗ್ಲೇಬೇಕು ಸಂಹಿತೆ ಅಂದ್ರೆ ಕೊಟ್ಟರು ನಡೆಯುತ್ತೆ ಕೊಡೋದು ನಡೆಯುತ್ತೆ ಏನಾಗುತ್ತೆ ಅವನಿಗೆ ಕೊಡ್ಲೇಬೇಕಂತ ಏನಿಲ್ಲ ಸಂಹಿತೆ ಅಂದ್ರೆ ಹಾಗೆ ಇಂಥ ಪರಿಸ್ಥಿತಿ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಇಡೀ ದೇಶದ ಒಳಗಡೆ
70% ಮಿಕ್ಕಿ ಕಾರ್ಖಾನೆಗಳು ಈ ಸಂಹಿತೆಗಳಿಂದಾಗಿ ಕಾರ್ಖಾನೆಗೆ ಹೊರಗಿಳುತ್ತದೆ. ಈ ಕಾರ್ಮಿಕ ಸಂಹಿತೆಗಳಿಂದ ದೇಶದ 70% ಮಿಕ್ಕಿ ಕಾರ್ಖಾನೆ ಹೊರಗುಳಿತದೆ. ಅಂದ್ರೆ ಅವರು ಏನು ಕಾರ್ಮಿಕರಿಗೆ ಏನು ಕೊಡಬೇಕಾಗಿಲ್ಲ ಅನ್ನುವಂಥದ್ದು. ಮಾತ್ರವಲ್ಲ 90% ಕಾರ್ಮಿಕರು ಈ ಕಾರ್ಮಿಕ ಸಂಹಿತೆಗಳ ಕಾನೂನುಗಳಿಂದ ಹೊರಗಡೆ ಉಳಿತಾರೆ. ಅವ್ರಿಗೆ ಏನೂ ಇಲ್ಲ, ಹೇಳಲಿಕ್ಕೆ ಎಲ್ಲವೂ ಇದೆ ಅಂತ ಹೇಳ್ತಾರೆ, ಬಟ್ ಏನೂ ಇಲ್ಲ. 90% ಕಾರ್ಮಿಕರಿಗೂ ಏನು ಇಲ್ವಂತ ಪರಿಸ್ಥಿತಿ. ಬರವು ದಾನದಂಚ ನೆತ್ತಿರ್ದಾನಲ ಶ್ರೇಷ್ಠ ಅಂದು ಕೂಡಲದ ಎಕ್ಸ್ಪರ್ಟ್ ಬರವು ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಂತೇರ ಒಲಚಿಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ನೆತ್ತಿರ್ದಾನ ಶಿಬಿರಡು ಪಾಲ್ಗೊಂಡು ಆರು ಪಾತೇರಿಯರು. ಕೂಡಲದ ಒಳಚಿಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ನೆತ್ತಿರ್ದಾನ ಶಿಬಿರ ನಡೆತಂಡು ಅತ್ತವರ ಕೆಎಂಸಿ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ರಂಜಿತಾ ರಾವ್ ಶಿಬಿರ ಉದೀಪನ ಮಲ್ತದ ಪಾತಿರ್ದು ನೆತ್ತಿರ್ದಾನದ ಮಹತ್ವ ತಿರಿಪಾಯರು. ಎಕ್ಸ್ಪರ್ಟ್ ಬರವು ಸಮೂಹ ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ನೆತ್ತಿರ್ದಾನ ಮಲ್ತದು ಪಾತಿರ್ದು ಬರವು ದಾನದಂಚಿನಿ ನೆತ್ತಿರ್ದಾನ ಶ್ರೇಷ್ಠವಾಯಿನವು. ಬರವು ಬೊಕ್ಕ ಆರೋಗ್ಯ ಕ್ಷೇತ್ರಡು ದುಂಬುಪ್ಪುನ ದಕ್ಷಿಣ ಕನ್ನಡ ಜಿಲ್ಲೆ ನೆತ್ತಿರ್ದಾನ ಮಲ್ಪನೆಟ್ಟು ಪೆರ್ಮೆ ಸಾಧಿಸಾವಡೊಂದು ಪಂಡೇರು. ಎಕ್ಸ್ಪರ್ಟ್ ಬರವು ಸಂಸ್ಥೆನ ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್, ಪ್ರಿನ್ಸಿಪಾಲ್ ಡಾಕ್ಟರ್ ಎನ್ ಕೆ ವಿಜಯನ್ ಕರಿಪಾಲ್ ಈ ಪೊರ್ತುಡಿತ್ತೇರು. ಪುತ್ತೂರದ ಕೃಷ್ಣರಾವ್ ಕೇಸುಡು ಜವಂತಿ ಊರ್ತಿಗೆ ಆಯ್ನ ಅನ್ಯಾಯಗೂ ಎದುರಾದ ನ್ಯಾಯ ಒದಗಾಯರ ಪೊರಂಬಾಟ ನಡಪೊಂದುಪುನ ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿರಿಗೆ ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ದ ಪೊಲೀಸರು ನೋಟಿಸ್ ಜಾರಿ ಮಲ್ತದೇರು. ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಹಿಡಿದು ನೋಟಿಸ್ ಜಾರಿಯಾಯಿನ ಬಗೆಟ್ ಕರ್ನಾಟಕ ರಾಜ್ಯ ಪಿರವರಿದ್ನ ವರ್ಗುಲಿನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ ಎದುರುತ್ತರ ಕೊಡ್ತಾರೆ. ತನಗೆ ಎದುರಾದ ಆರೋಪಿ ಕೃಷ್ಣರಾವ್ನ ಅಮ್ಮಿರು ಪಿಜಿ ಜಗನ್ನಿವಾಸ್ ರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಯರಿಗೆ ದೂರು ಕೊಡ್ತಾರೆ. ಈ ದೂರು ಅರ್ಜಿನ ಆರು ವಿಚಾರಣೆಗಾದು ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ಗೆ ಕಡಪುಡಿದಿತ್ತದೆ. ವಿಚಾರಣೆಗಾದು ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ಗೆ ಹಾಜರಾದ ತನಿಖೆಗೆ ಸಹಕಾರ ಕೊರಿಯರೆ ನೋಟಿಸ್ಡು ತೆರಿಪಾದನೆಂದು ಪ್ರತಿಭಾ ಕುಳಾಯಿ ತೆರಿಪಾದರು. ಪಿಜಿ ಜಗನ್ನಿವಾಸ್ ರಾವ್ ಈ ದುಂಬುಲ ಎನ್ನ ಮಿತ್ತು ಪೊಕ್ಕಡೆ ಸುಳ್ಳು ಕೇಸರಲ್ಲಿ ಪಾಡ್ದಿತ್ತೇರು. ಆ ಕೇಸಲಿಗೆ ತಾನು ಪೋಡಿಯುಜಿ ಅನ್ಯಾಯ ಆಯ್ನ ಜವಂದಿನ ಬಾರಿಗೆ ಫೆಬ್ರವರಿ 15 ಆತನ 14 ಕಲ್ಲಡ್ಕೊಡು ಪುದರ್ದೀಪ್ನ ಲೇಸ್ ನಡಪಾಯರ ಸಜ್ಜಾವಂದುಲ್ಲ ಅಂದು ಪ್ರತಿಭಾ ಕುಳಾಯಿ ಪಂತೇರು. ಅಬುಧಾಬಿ ನಡತ್ನ ಬಿಗ್ ಟಿಕೆಟ್ ಲೈವ್ ಅದೃಶ್ಯ ಚೀಟಿ ದೆತ್ತಿನೆಟ್ಟು ಒಡಿಪ್ ಉದ್ಯಾವರದ ಅನಿವಾಸಿ ಭಾರತದಾರ ಆದುಪ್ನ ಶಂತನು ಶೆಟ್ಟಿಗಾರ್ 20 ಮಿಲಿಯನ್ ದಿರಾಮ್ ಗೆದ್ದಿದ್ದಾರೆ. ಒಂದು ಭಾರತಡು 45 ಕೋಟಿ ರೂಪಾಯಿ ಆದುಂಡು. ಒಡಿಪು ಉದ್ಯಾವರದ ಅನಿವಾಸಿ ಭಾರತದಾರ ಆದುಪ್ನ ಶಂತನು ಶೆಟ್ಟಿಗಾರ್ ಅಬುಧಾಬಿದ ಬಿಗ್ ಟಿಕೆಟ್ ಲೈವ್ ಅದೃಶ್ಯ ಚೀಟಿ ದೆಪ್ಪುನೆಟ್ಟು 20 ಮಿಲಿಯನ್ ದಿರಾಮ್ ಪಣ್ಣ 45 ಕೋಟಿ ರೂಪಾಯಿ ಮಾಮಲ್ಲ ಇನಾಮ್ ಗೆದ್ದಿருந்து ವರದಿಯಾತನ. ಓಮಂದು ರಿಟೇಲ್ ವಲಯಡು ಕೆಲಸ ಮಲ್ತಂದೊಪ್ಪನ ಶಂತನು ಶೆಟ್ಟಿಗಾರ್ ದೆತ್ತುನ 305 ಎನ್ಮ 10 ನಂಬರದ ಟಿಕೆಟ್ಗೆ ಸರಣಿ 283 ಈ ಮಾಮಲ್ಲ ಇನಾಮ್ ಬೈದಿನ ಒಂದು ಯುಎದ ದಿಂಜ ಕಾಲದ ಅದೃಷ್ಟ ಚೀಟಿಲೆಡು ಒಂಜೈನ ಬಿಗ್ ಟಿಕೆಟ್ ಇತಿಹಾಸಡು ಬೊಕ್ಕೊಂಜಿ ಮುಖ್ಯ ಮೈಲ್ ಕಲ್ಲಾದುಂಡು. ಲೋಕದೊರ್ಮೆಡು ಉಮೇದು ಮೂಡದಿತ್ತಿನ ಈ ಲೈವ್ ಅದೃಷ್ಟ ಚೀಟಿ ದೇಪುಣಿನು ಭಾರಿ ಜನ ತೂದಿತ್ತೇರು. ಇನಾಮ ಗೆಂದಿನ ಸುದ್ದಿ ತೀರಿನಾಗ ಸಂಘಟಕೆರಡ ಪಾತಿರ್ನ ಶಂತನು ಶೆಟ್ಟಿಗಾರ್ ಈ ಗೆಲ್ಮಿಡ್ದು ಭಾರಿ ಸಂತೋಷ ಆತಂಡು ಆಂಡ ಈ ದುಡ್ಡುನು ದಾನೆ ಮಲ್ಪೊಂದು ನನ್ನಲ ನಿರ್ಧಾರ ಮಲ್ತದ ಜೀವಿ ತೀರ್ಪಾದಿರು. ಈ ಟಿಕೆಟ್ ತಾನು ಒರಿಯೇ ದೆತ್ತನೆ ಅತ್ತು ದೋಸ್ತಿನ ಒಟ್ಟು ಸೇರ್ದೆ ತೊಂದ ಅಂದು ಶಂತನು ಪಂತೇರು. ನಿಯಮದಂಚ ಇರುವೆರ್ಲ ಇನಾಮನ್ ಪಟ್ಟೊಣುವಿರು. ಬಿಗ್ ಟಿಕೆಟ್ ಇತಿಹಾಸದ ಕೋಟ್ಯಾಧಿಪತಿ ಆದು ಮೂಡ್ದು ಬೈದಿರು ಶಂತನು ಶೆಟ್ಟಿಗಾರ್. ನಮ್ಮ ಖುಷಿ ಅಂದರೆ ಈ ಎಲ್ಲ ಖುಷಿ ಕೊಟ್ಟದ್ದು ನಮ್ಮ ಮನೆ ದೈವದೇವರು. ಹಾಗಿರುವಾಗ ನಮಗೆ ಯಾಕಂದರೆ ಮನುಷ್ಯ ಯಾವ ಹುಟ್ಟಿದವ ಮನುಷ್ಯನಿಗೆ ದೈವದೇವರು ಎನ್ನುವ ಆ ಒಂದು ಭಕ್ತಿ ಮನುಷ್ಯನಲ್ಲಿ ಇರಬೇಕು. ಹಾಗಿರುವಾಗ ನಾವು ದೈವದೇವರಲ್ಲಿ ಯಾವಾಗ ನಾವು ಭಕ್ತಿಯನ್ನು ಇಡ್ತೇವೆ, ಹಾಗಿರುವಾಗ ನಮಗೆ ಅದೃಷ್ಟ ಉಳಿಯುವುದರಲ್ಲಿ ಸಂಶಯ ಇಲ್ಲ. ಯಾವ ಕಷ್ಟ ಬಂದರೂ ದೇವರು ಪರಿಹರಿಸ್ತಾನೆ ಎನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಉಂಟು. ಮತ್ತು ಲಾಟ್ರಿ ವಿಷಯದಲ್ಲಿ ಅಂದರೆ ನನಗೆ ತುಂಬ ಖುಷಿಯಾಯಿತು. ಮೊಮ್ಮಗಳು ಬಂದೆಲ್ಲ ನಾನು ಒಂದ್ಸಲ ಹೇಳಿದ್ದೆ ಅವನ ಹತ್ರ, ಹೀಗೆ ಮಾತಾಡುವಾಗ ಕೂತ್ಕೊಂಡು, ಮಗ ಈಗ ನಮಗೆ ಲಾಟ್ರಿ ಹೊಡೆದ್ರೆ ಏನು ಮಾಡೋದು ಅಂತ ನೋಡುವ ಅಂತ ಹೇಳಿದ್ದಾನೆ ಅಷ್ಟು.
ನೀವು ಲಾಟ್ರಿ ತಗೊಳ್ಳೋದ್ರ ಬಗ್ಗೆ ಎಲ್ಲ ತಗೊಳ್ಬೇಡ ಅಂತ ಬೈದಿದ್ರೆ? ಇಲ್ಲ, ನಾವು ಬೈಲಿಲ್ಲ. ಅವನಿಗೆ ಅದು ಮೊದಲಿಲ್ಲದ ಅಭ್ಯಾಸ ಇತ್ತು ತಗೊಳ್ಳೋದು. ಯಾವಾಗ ನಾನು ಹೇಳಿದೆ ತಗೋ, ಯಾವಾಗಲೂ ಒಂದ್ಸಲ ಅದು ಸಿಗ್ತದೆ, ಖುಷಿ ಆಗ್ತದಲ್ಲ ಎಲ್ಲರಿಗೆ. ಫ್ಯಾಮಿಲಿಯಲ್ಲಿ ಎಲ್ಲರ ಫ್ಯಾಮಿಲಿಯವರು ಈಗ ಫೋನ್ ಮಾಡಿದ್ರು ನಿನ್ನೆ ಇಲ್ಲ ನಮಗೆ ಎಲ್ಲರಿಗೆ ಒಳ್ಳೆ ಆಲ್ ದ ಬೆಸ್ಟ್ ಅಂತ. ಅದಕ್ಕೆ ನಾವು ಹೇಳಿದೆ ಫಸ್ಟ್ ಟೈಮ್ ಅಲ್ಲ, ನಮ್ಮ ಫ್ಯಾಮಿಲಿ ಸಿಗೋದೇ ಫಸ್ಟ್ ಟೈಮ್ ಇದು. ಮತ್ತು ನನಗೆ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಅವರಿಗೆ ಸಹ, ಅವರ ಅಪ್ಪನಿಗೆ ಇದ್ದರೆ ಸಹ ಅವರು ಸಹ ಹೇಳ್ತಿದ್ರು ತುಂಬ ಖುಷಿ ಆಗ್ತದೆ. ನಿನ್ನೆ ಎಲ್ಲ ಫೋನ್ ಇವತ್ತು ಬೆಳಿಗ್ಗೆ ತನಕ ಈಗ ತನಕ ಬರ್ತಿತ್ತು. ಅವರು ಈಗ ಒಂದು ದೇವಸ್ಥಾನದ ಇನಾಗ್ರೇಷನ್ ಹೋಗಿದ್ದಾರೆ. ಈ ಲಾಟ್ರಿ ಸಿಕ್ಕಿದ್ದು ಭಾಳ ಖುಷಿ ಆಗ್ತಿದೆ ನಮಗೆ. ಈ ಮಾಹಿತಿ ವಾಟ್ಸಪ್ ಮೂಲಕ ಡ್ರಾ ಆದ ದಿನವೇ ನಮಗೆ ತಲುಪಿದೆ. ಸೊ ಅವರು ಒಂದು ಅಂದಾಜು 49 ಕೋಟಿ ವಿನ್ನಿಂಗ್ ಅಮೌಂಟ್ ಇದ್ದಿದ್ದು. ಸೊ ಈ ಥರ ಅದೇ ಅವರು ಒಂದು 7-8 ವರ್ಷಗಳಿಂದ ಮಸ್ಕತ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿ ಕೂಡ ಅವರು ಸ್ಟಡೀಸಲ್ಲಿ ಆಗಲಿ ಸ್ಪೋರ್ಟ್ಸಲ್ಲಿ ಆಗಲಿ ಅವರು ತುಂಬ ಒಳ್ಳೆಯದಿದ್ದರು. ಹಾಗೆಯೇ ಅಲ್ಲಿ ಒಂದು 5 ವರ್ಷಗಳಿಂದ ಈ ಟಿಕೆಟನ್ನು ತಗೊಳ್ತಾ ಬರ್ತಿದ್ರು ತನ್ನ ಸ್ನೇಹಿತರೊಟ್ಟಿಗೆ. ಸೊ ಅದೇ ಈ ಒಂದು ದೇವರದು ಆಶೀರ್ವಾದ ಆಗಲಿ ಅಥವಾ ಮಗಳು ಹುಟ್ಟಿದ ಒಂದು ಗಳಿಗೆಯಲ್ಲಾಗಲಿ ಭಾಳ ಅದೃಷ್ಟ ತಂದಿದೆ. ಪ್ರಸಾದ ಇಲ್ಲಡಿ ಕೊನೋದು ತಿನ್ನದು ದಕ್ಕುನಕ್ಲೆ ಹೆಚ್ಚಾತಿರು. ಬ್ರಹ್ಮಕಲಶದ ಪುರ್ತುಡು ನಮ್ಮ ಆಲೋಚನೆ ದಿಟ್ಟಿಲ ಬದಲಾವಡುಂದು ಕದ್ರ ಕ್ಷೇತ್ರದ ಮುಕ್ತೇಸರಿರು ದಿಲ್ರಾಜ್ ಆಳುವ ಪಂತೆರ. ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನಡು ಬ್ರಹ್ಮಕಲಶದ ಮೂಜನೆ ಧಾರ್ಮಿಕ ಸಭೆಟ್ 6 ಪಾತೇರಿಯರು. ಉಳ್ಳಲ ತಾಲೂಕದ ತುಕ್ಕೋಟು ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆಸುತ್ತಿದ್ದು ಬುಧವಾರ ಮೂಜನೆ ಧಾರ್ಮಿಕ ಸಭೆ ನಡೆತದು. ಸೇವಾ ಸಮಿತಿಯ ಪ್ರಧಾನ ಕಾರ್ಯಂತರು ಗಣೇಶ್ ಕಾಪಿಕಾಡು ಇದುಕೊಂಡಿರು. ಬಿಜೆಪಿ ನಾಯಕರು ಸಂದೇಶ್ ಶೆಟ್ಟಿ ಗುರುಕಾರ್ಮಿಡು ಉದ್ಯಮಿ ಪ್ರವೀಣ್ ಸುವರ್ಣ ಬಗಂಬಿಲ ಧಾರ್ಮಿಕ ಸಭೆ ಉದಿಪರ ಮಲ್ತೇರು. ಮಲ್ಲಪಿನ್ನೀರು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಮುಕ್ತೇಸರಿರು ದಿಲ್ರಾಜ್ ಆಳುವ ಪಾತಿರ್ದು ಇಲ್ಲಕ್ಕೆ ಪ್ರಸಾದ ಕೊನೋದು ಕೆಲವು ದಿನ ದೀದ ದಕ್ಕುನ ಹೆಚ್ಚಾತಂಡು ಇಲ್ಲಡೆ ದೇವೇರ್ನ ಫೋಟೋ ಕೊನೋದು ಅವು ಹಾಳಾಂಡ ದಿತ್ತದು ಒವ್ವಾಂಡಲ ಕಟ್ಟಿಡು ರಾಶಿ ಪಾಡುವೆರು. ಬ್ರಹ್ಮಕಲಶದ ಪುರ್ತುಡು ನಮ್ಮ ಆಲೋಚನೆಲು ದಿಟ್ಟಿ ಬದಲಾವಡುವುದು ಪಂಡೇರು. ಗಾಣಿಗ ಸಂಘದ ಜಿಲ್ಲಾ ಗುರುಕಾರ್ಯರು ಬೊಕ ಉರುವ ಚಿಲಿಂಬಿ ಶಿರಡಿ ಸಾಯಿ ಮಂದಿರದ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಪಾತಿರ್ದು ಬದುಕುಡು ನಮ್ಮ ಮಸ್ತ್ ಪಡೆವನ್ನುವ ಹಣ ನೆಮ್ಮದಿದ ಕೊರತೆ ಒಪ್ಪುಂಡು ಎಂಚಿನ ಕ್ಷೇತ್ರದ ಕಾರ್ಯಲಡು ಸೇರೊಂದು ನೆಮ್ಮದಿದ ಕೊರತೆ ದೂರ ಮಲ್ಪಡುವುದು ಪಂಡೇರು. ನರಿಂಗಾನ ಕಂಬುಲ ಸಮಿತಿಯ ಕಾರ್ಯಗುರುಕಾರ್ಯರು ಪ್ರಶಾಂತ್ ಕಾಜಾವ ಪಾತಿರ್ದು ಧರ್ಮ ನಾಶ ಆಪುಣ್ ಪನ್ಪುನ ಜಿಜ್ಞಾಸೆ ಉಂಡು. ಧರ್ಮ ಏಪುಗ್ಲ ಶಾಶ್ವತ ನಮ ಸರಿ ಇತ್ತಿಂದ ಸಮಾಜಲ ಸರಿ ಉಪ್ಪುಣು ಪಂಡೇರು. ವಕೀಲರು ಅಡ್ಕಬಂಗೇರ ಮೂಲಸ್ಥಾನದ ಗುರುಕಾರ್ಯರು ರಾಮ್ ಪ್ರಸಾದ್, ಸಿನಿಮಾ ತಯಾರು ಮಲ್ಪುನಾರ ಮಂಜುನಾಥ್ ಅತ್ತವರ, ಶಾಸ್ತಾರ ಬಳಗ ಮಡ್ಯಾರದ ಗುರುಕಾರ್ಯರು ಪ್ರಸಾದ್ ಮಡ್ಯಾರ್, ಗಟ್ಟಿ ಸಮಾಜ ಸೇವಾ ಸಂಘದ ಚಂದ್ರಶೇಖರ ಗಟ್ಟಿ, ಶಿಕ್ಷಣಾಧಿಕಾರಿ ಈಶ್ವರ, ಹರೀಶ್ ಆಚಾರ್, ಲೀಲೇಶ್ ಕಾಮತ್, ಪ್ರಾಣೇಶ್ ಕಾಸರಗೋಡು ಇಂಚ ಬೇತಿ ವಲಯದ ನಾಯಕರು, ಬ್ರಹ್ಮಕಲಶ ಸಮಿತಿಯ ಗುರುಕಾರ್ಯರು ಸತೀಶ್ ಕುಂಪಲ, ಡಾಕ್ಟರ್ ಆರ್.ಕೆ. ಶೆಟ್ಟಿ, ಕೂಸಪ್ಪ ಗಟ್ಟಿ, ಸಂಜೀವ್ ಶೆಟ್ಟಿ, ಉಮೇಶ್ ಇಂಚ ಮುಕ್ತೇಸರಿರು ಸಮಿತಿನ ಪದಾಧಿಕಾರಿಗಳು ಧಾರ್ಮಿಕ ಸಭೆಟಿತ್ತೇರು. ಇನಿ ಒಂಜಿ ವಿಷಯ ಪನ್ನೊಂದಾಂಡ ನಮ್ಮ ಇನಿ ಪ್ರಸಾದದ ಬಗ್ಗೆ ಒಂಜಿ ದೇವಸ್ಥಾನದ ಪ್ರಸಾದ ಎಂಚೊಪ್ಪೊಡೊಂದು ಕೆಂಡ ಇನಿ ನಮ್ಮ ಪ್ರಸಾದನ ಕೊರ್ತಿನಂಚಿನ ಸಂದರ್ಭ ಒಂಜಿ ತಾರಾಯಿ ಒಂಜಿ ಪರಂದು ಇಂದು ಪೂರ ನಮ್ಮ ಒಂಜಿ ತೊಟ್ಟೆಡ ಪಾರ್ದು ಇಲ್ಲ ಕೊನೆ ಬೊಕ್ಕ ಆ ಪ್ರಸಾದನ ದಾದ ಪನ್ಪುನನೆ ಒಂಜಿ ಚಿಂತೆ ಇನಿತ ಕಾಲಡುಂಡು ಯಾಕಂದ ಕೆಂಡ ಒಂಜ ನಮ್ಮ ತಾರಾಯನ ಬಾರಿ ಒಂಜಿ ಉಮೇದುಡು ನಮ್ಮ ದೇವಸ್ಥಾನಡು ಅವೇನು ಪೂರ ಬೋರ್ಡು ಒಂದು ಪಂದು ನಮ್ಮ ಇಲ್ಲಾಗ ಪತ್ತೊಂಬಪ್ಪ ಪೋಯಿನಂಚಿನ ಸಂದರ್ಭಡು ಅವೇನು ಬೊಕ್ಕದಾದ ಮನ್ಪಂದು ಕೆಂಡ ನಮ್ಮ ಮಾತೆರ್ನ ಇಲ್ಲದ ಪರಿಸ್ಥಿತಿ ನಂಗೆ ಗೊತ್ತುಂಡು. ಒಂದ ಸಮಯ ದೀದು ಅವಿನ ದಕ್ಕುನಂಚಿನ ಪರಿಸ್ಥಿತಿ ಉಂಟು ದಯಪಂಡ ಇನ್ನು ಇಲ್ಲಡಿ ಏರ್ಲ ಅವಿನ ತಿನ್ಪುನ ವ್ಯವಸ್ಥೆ ನಮ್ಮ ಇಜ್ಜ ಕೊರತೆ ಪಂಪುನ ಇನ್ನು ಕಾಸಿರ್ತೆ ತೊಂದರೆ ಸಾಧ್ಯ ಉಂಡ ಆ ಕೊರತೆನು ಮನಸ್ಸಿನ ನೆಮ್ಮದಿನ ಅತ್ತಂಡ ಎರಡಾಂಡಲ ಒಂಜಿ ನಿಖಿಲೆಗೆ ನಮ್ಮ ಸಂಬಂಧಿಕರ ಕನಾಯರ ಸಾಧ್ಯ ಉಂಡ ಸಾಧ್ಯ ಹೆಚ್ಚು ನೀನು ಎಂಚ ಪಡೆಯೋಡು ಪಣ್ಣಗ ನಮ್ಮ ಇಂಚಿನ ಧಾರ್ಮಿಕ ಕ್ಷೇತ್ರಲೆಡು ನಮ್ಮನ್ನು ನಮ್ಮ ತೊಡಗಿಸಾವನ ನಮ್ಮನ್ನು ಶ್ರದ್ಧೆ ಭಕ್ತಿಡು ನಮ್ಮ ಸಂಪೂರ್ಣ ಆ ಅಪ್ಪೆಗೆ ಸಿಲಿಂಡರ್ ಆಪುನ್ ಅರ್ನ ಪಾದಗು ನಮ್ಮ ಅರ್ಪಣೆ ಮಲ್ದೋನಿ ಎಂಕಲು ಇರ್ನಾನೆ ಜೋಕುಲ ಅಪ್ಪ ಎಂಗ್ಲೇನು ಈರೇ ಎಂಗ್ಲ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡ್ಬೋಡು ಜನಕ್ಕೆ ಎಂಗ್ಲ ಎಂಚಿನ ಸಮಸ್ಯೆ ಇತ್ತಿಲ್ಲ ಅವಿನ ಈರೇ ದೂರ ಮಾಡ್ಬೋಡು ಈರೇ ರಕ್ಷಣೆ ಕೊರೋಡು ಪನ್ಪುನ ಆ ಸಿಲಿಂಡರ್ ಆಪುನ ಬಹಳ ಅಗತ್ಯ. ಕೆಲವರ ಧರ್ಮದ ಮಿತ್ತ ಒಂಜಿ ಜಿಜ್ಞಾಸೆ ಧರ್ಮ ಏಪಲ ಇಂಚ ಸಮಾಜಕ್ಕೆ ಒಂಜಿ ಬಿರೆಲ್ ತೊಜ್ಪನ್ನಾಗ 4 ಬಿರೆಲ್ ನಂಗೆ ತೊಜ್ಪಾಂಡು ಏಪ ನಮ್ಮ ಸಮಲ್ಲನ ಪೂರ ಸಮಾಜಲ ಸರಿ ಇಪ್ಪುಂಡು ನಮ್ಮ ಏಪ ಸರಿ ಜನ
ಆ ಸಮಾಜ ಪೂರ ಇರುದ್ದನೆ ಉಂಟು ಅಂಚಾದುಪ್ಪನಾಗ ಸಮಾಜಡು ನಮ್ಮ ಬದುಕಿನಾಗ ಸಾರ್ವಜನಿಕ ಜೀವನ ನಮ್ಮ ಏಪ ಬದುಕೋನ ಸಾರ್ವಜನಿಕ ಜೀವನ ಬದುಕಿನಾಗ ಒಂಜಿ ಸ್ವಾಭಿಮಾನದ ಬದುಕನ್ನು ನಡಪೋಡು ಅವು ಮಲ್ಲಾದುಪ್ಪು ಎಲ್ಲಾದುಪ್ಪು ಗೋಳ್ತಮಜಲ್ ಗ್ರಾಮದ ಕಲ್ಲಡ್ಕ ಚಿಮಿಣಿ ಗುರಿಟ್ಟು ಅನುಷ್ಠಾನ ಆಯ್ನ ಬಹುಗ್ರಾಮ ಮಲತ್ಯಾಜ್ಯ ನಿರ್ವಹಣಾ ಘಟಕಗೂ ಎಣ್ಣನಾಥ ಸಾಮರ್ಥ್ಯದ ತ್ಯಾಜ್ಯ ಲೋಡು ಬರೊಂದಿಜ್ಜೆಂದು ವರದಿ ಆತಂದು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆದಲ್ಲಿಟ್ಟು ಗ್ರಾಮೀಣ ಪರ್ಪುನ ನೀರು ಬೊಕ್ಕ ನೈರ್ಮಲ್ಯ ಇಲಾಖೆದ ನೆಲೆಟ್ಟು ಗೋಳ್ತಮಜಲ್ ಗ್ರಾಮದ ಕಲ್ಲಡ್ಕ ಚಿಮಿಣಿ ಗುರಿಟ್ಟು ಅನುಷ್ಠಾನ ಆಯ್ನ ಬಹುಗ್ರಾಮ ಮಲತ್ಯಾಜ್ಯ ನಿರ್ವಹಣಾ ಘಟಕಗೂ ಎಣ್ಣನಾಥ ಸಾಮರ್ಥ್ಯದ ತ್ಯಾಜ್ಯ ಲೋಡು ಬರೊಂದಿಜ್ಜಂದು ನಡೆದವರ ಘಟಕದ ಸುತ್ತಗೂ ಸೇರಿನ ಊರ್ದ ಆಡಳಿತವು ತ್ಯಾಜ್ಯ ತರಪಾಯರ ಹೆಚ್ಚ ಉಮೇದು ವಹಿಸೋಡಾತಡು. ಗ್ರಾಮೀಣ ಪರ್ಪುನ ನೀರು ಬೊಕ್ಕ ನೈರ್ಮಲ್ಯ ಇಲಾಖೆ ರಾಜ್ಯದ 14 ಕಡೆಟ್ ಮಲತ್ಯಾಜ್ಯ ನಿರ್ವಹಣಾ ಘಟಕ ಅನುಷ್ಠಾನ ಮಲ್ಪನ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲೆಡು ಸುರೂತ ಸರ್ತಿಗೆ ಗೋಳ್ತಮಜಲ ಬೊಕ್ಕ ಉಜಿರೆಡು ಘಟಕವನ್ನು ಅನುಷ್ಠಾನ ಮಾಡ್ತಿದ್ದೆ. ಗೋಳ್ತಮಜಲ ಘಟಕ 2023 ಉದಿಪನಾತಂಡು ವಾರಗೂ 14,000 ಲೀಟರ್ ಸಾಮರ್ಥ್ಯ ಹೊಂದುದುಂಡು. ಗ್ರಾಮ ಪಂಚಾಯತ್ ಸುತ್ತದ ಮಾತಾ ಇಲ್ಲು ಬೊಕ್ಕ ವಾಣಿಜ್ಯ ಕೇಂದ್ರೋಡೆಡು ಪಾಯ್ಖಾನೆ ಗುಂಡಿ ದಿಂಜಿಂಡ ಐತ ತ್ಯಾಜ್ಯನು ದೆಪ್ಪಾಯರೆ ತಾಲೂಕು ಪಂಚಾಯತ್ ಸಕ್ಕಿಂಗ್ ದೆಪ್ಪಾದು ಘಟಕಗೂ ಕಡಪಡೊಂದುಂಡು. ಒಂದಿನ ಸಾಗಾವಣೆಗೆ ಸಕ್ಕಿಂಗ್ ಗಾಡಿ ಕಟ್ಟುನ ಪಣವನ್ನು ಕಿಲೋಮೀಟರ್ಲೆಗೆ ಸರಿಯಾದ ನಿಗಂಟು ಮಲ್ತದೈತದೆ. ಖಾಸಗಿ ಸಕ್ಕಿಂಗ್ ಗಾಡಿಲೆಗೆ ತೂಕು ತೂನಗ ಭಾರಿ ಕಮ್ಮಿ ಕಾಸಡು ಕಾರ್ಯ ಮಲ್ಪೆರೆ ಉಂಡು. ಕುಡ್ಲದ ಕೊಟ್ಟಾರ ಪರಿಸರಡು ಬೀದಿನಾಯಿ ಒಂಜಿ ಕಾರ್ದಡಿಕ್ ಬೂರ್ದು ನರಳಗ ಆನಿಮಲ್ ಕೇರ್ ಟ್ರಸ್ಟ್ದ ಸುಮ ನಾಯಿಗ್ ಮರ್ದು ಮಲ್ತದು ಗುಣಮಲ್ಪಾಯಿನ ಮಾನವೀಯತೆದ ಸಂಗತಿ ಒಂಜಿ ನಡೆತದೆ. ಕಾರ್ ಡ್ರೈವರ್ನ ಜವಾಬ್ದಾರಿದ ಅಂತಿನ ಕೆಲಸಡು ಕುಡ್ಲ ಕೊಟ್ಟಾರ ಪರಿಸರಡು ಬೀದಿನಾಯಿ ಒಂಜಿ ಕಾರ್ದ ಚಕ್ರದಡಿಕ್ ಬೂರ್ದು ನರಳೊಂದುಪ್ಪನಗ ಆನಿಮಲ್ ಕೇರ್ ಟ್ರಸ್ಟ್ಗೆ ಮಾಹಿತಿ ಪೋತುಂಡು. ಟ್ರಸ್ಟ್ ಸುಮ ತುರ್ತು ಜಾಗೆಗೆ ಬತ್ತದು ನಾಯಿನ ಆರೈಕೆ ಮಂತಿದ್ದೀರು. ಬೇನೆ ಸೈಸೆರ ತೀರಂದೆ ಅರಬಾಯಿ ಕೊರೊಂದಿತ್ತಿನ ನಾಯಿನ ಮರ್ದು ಕೊನುದು ಮರ್ದಡು ಗುಣ ಅದು ಬಚಾವ್ ಆಪ್ನಂಚ ಮಲ್ತದೇರು. ಗುಣ ಆಯ್ನ ನಾಯಿನ ಪಿರ ವೇಜಾಗೆ ಕನತದು ಬಿಡ್ತೇರು. ತುರ್ತು ಕಾರ್ಯಗೂ ಜತ್ತದು ಮಾನವೀಯತೆ ತೋಜಾಯ್ನ ಆನಿಮಲ್ ಕೇರ್ ಟ್ರಸ್ಟ್ದ ಸುಮ್ಮ ಮಲ್ತನ ಕಾರ್ಯಗೂ ಮುರ್ಗುಲಿನ ಬಗೆಟ್ ಕರುಣೆ ಉಪ್ಪನ ಎಡ್ಡೆ ಮನಸ್ಸದಕ್ಲು ಮೆಚ್ಚುಗೆ ತೆರೆಬಾದು ಸೊಲ್ಮೆ ಸಂದಾದೇರು. ಮನುಷ್ಯತ್ವ ಪನ್ಪುಣವು ಕೆಲವೆರಡ ಉಂಡು ಪನ್ಪುಣಿಕ್ ಈ ಸಂಗತಿ ಸಾಕ್ಷಿಯಾದುಂಡು. ಕಲ್ಲಡ್ಕ ಗೋಳ್ತಮಜಲ್ ಶ್ರೀ ಗುರು ಶಿವ ಕ್ಷೇತ್ರಡು ಎಂಜಿಪ ಭಜನಾ ಮಂಗಳೋತ್ಸವ ಬೊಕ್ಕ ಪರಿವಾರ ದೈವಲಿಗೂ ಕೋಲ ನೇಮ ನಡತ್ತದೆ. ಮರ್ದದ ಪಂಡಿತರಾದ ಕರೆದು ಪೋತುನ ಒಗ್ಗಪ್ಪ ಶೆಟ್ಟಿಯರು ಶ್ರೀ ಗುರು ಶಿವ ಕ್ಷೇತ್ರ ಮಲ್ತದ ವಿಶೇಷ ಆರಾಧನೆ ಶುರು ಮಲ್ತಿದ್ದಾರೆ. ತುಳುನಾಡ ಭೂತಾರಾಧನೆ ತುಳು ಜನಕ್ಲಿಗೆ ಭಾರಿ ಮುಟ್ಟದ ಆರಾಧನೆ. ಕುಟುಂಬ ಗ್ರಾಮ ಮಾಗಣೆ ಇಂಚ ಬೇತೆ ಬೇತೆ ನಮ್ಮುನೆಡು ಒಂಜಿ ಕುಂದು ಸಾರದೈವಲಿನ ತುಳು ಜನಕ್ಲು ನಂಬೊಂದು ಬೈದಿರು. ಸಂಕ್ರಾಂತಿ ಹಿಡಿದು ಸಂಕ್ರಾಂತಿಗೆ ತಂಬಿಲ ವರ್ಷಗುರ ಕಾಲಾದಿ ಕೋರನೇಮ ಕೊರ್ದು ತನ್ಕುಲು ನಂಬಿಂಚಿ ಸತ್ತಿರಿನ ಅರ್ತಿಪಿರ್ತಿರುತ್ತು ಒಂದು ಬೈದಿರು. ಐಕ್ ಸರಿಯಾದ ನಂಬಿಂಚಿ ಸತ್ತಿರು ಭಕ್ತರಿನ ಕೈ ಬಿಡ್ತುಜ ಪೋಯಿನಲ್ಪ ಬತ್ತನಲ್ಪ ಆರಬಾರತು ಒಂದು ಧರ್ಮರಕ್ಷಣೆ ಮಲ್ತೊಂದು ಬೈದ ನಮ್ಮ ಒಂಜಿಕುಂದು ಸಾರ ಬೂತೊಲು. ಬಂಟ್ವಾಳ ತಾಲೂಕು ಕಲ್ಲಡ್ಕ ಗೋಳ್ತಮಜಲ್ ಶ್ರೀ ಗುರು ಶಿವ ಕ್ಷೇತ್ರಡು ಒಂಜಿಕಾಲುಡು ಪಂಡಿತ್ ಉಗ್ಗಪ್ಪ ಶೆಟ್ಟರು ಸತ್ತಿರುಳಿನ ಆರಾಧನೆ ಶುರು ಮಲ್ತದು ನಂಬಿಂಚಿ ಭಕ್ತರಿನ ಕಷ್ಟೊಲಿನ ಪರಿಹಾರ ಮಲ್ತೊಂದು ಕ್ಷೇತ್ರ ಕಾಣಿಕೋಡು ಮೆರೆ ಹೊಂದಿತ್ತರು. ಆರು ಕರಿದು ಪೋಯಿ ಬೊಕ್ಕ ಅರಣ ಜೋಕ್ಲು ಸತ್ತಿರುಳಿನ ಆರಾಧನೆ ನಡಪ ಒಂದುಲ್ಲೇರು. ಇಂಚಿಪ ಈ ವರ್ಷದ ಭಜನಾ ಮಂಗಲೋತ್ಸವ ಬೊಕ್ಕ ಪರಿವಾರ ದೈವಲಿಗೆ ನೇಮ ನಡತ್ತಲೆ. ಕಾಂಡೆ ಕೊಡಿ ಏರಿದು ಭಜನೆ ಶುರು ಮಲ್ತದು. 40 ಕಾಯಿ ಗಣಹೋಮ ಮಧ್ಯಾಹ್ನದ ಮಾಪೂಜೆ ನುಪ್ಪು ಪ್ರಸಾದ ಬಯ್ಯಗ್ ಭಜನಾ ಮಂಗಲೋತ್ಸವ ರಂಗಪೂಜೆ ಕರಿತದು. ರಾತ್ರಿ ದೈವಲಿನ ನೇಮ ಶುರುವಾಂಡು. ಸುರುಕು ಅಣ್ಣೆ ಮಿಗ್ಗೆಲ್ಲು ಉಳ್ಳಾಕುಲು ಬೊಕ್ಕ ಮಲರಾಯ ದೈವಲಿಗೆ ನೇಮ ಕುರಿಯರು. ರಾತ್ರಿ 10 ಗಂಟೆಡ್ದು ಬೊಕ್ಕ ಅಣ್ಣಪ್ಪ ದೈವದ ನೇಮ ನಡತ್ತದು. ಅಕೇರಿಗ್ ಪಾಷಾಣ ಮೂರ್ತಿ ಕೊರಗಜ್ಜೆ ಬೊಕ್ಕ ಮೈಯೊಂತಿಗೆ ದೈವಲಿಗೆ ಕೋಲ ಕೊರಿಯರು. ಶ್ರೀ ಗುರು ಶಿವಕ್ಷೇತ್ರದ ಪುರಂದರ ಶೆಟ್ಟಿ ಗೋಳ್ತಮಜಲ್ ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಬೊಕ್ಕ ಅಣ್ಣೆ ಮಿಗ್ಗೆಲು ಊರುದ ಬೊಕ್ಕ ಸುತ್ತಮುತ್ತದ ಭಕ್ತರು ನೇಮ ತೂದು ಬೂಲಿದ ತೊಂಡೇರು.
ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಮಂದ್ರಬೈಲುಡು ಕೊರಗತನ್ಯ ದೈವದ ವರ್ಷದ ಕೋಲ ಪೊನಿತಿಂಗೊಲ್ದ 24 ಓಪನಾನಿ ಜನವರಿ 7 ಶನಿವಾರ ನಡಪಡು. ಆನಿಕಾಂಡೆ 7 ಗಂಟೆಗೆ ಗಣಹೋಮ, ರಾತ್ರಿ 7 ಕೊರಗತನ್ಯ ದೈವದ ಕೋಲ 10 ಬೂಲ್ಯ ಪುರ್ಸದ ಆದು ನುಪ್ಪು ಪ್ರಸಾದ ಆಟಣೆ ಮಲ್ತದನೆಂದು ಮಂದ್ರಬೈಲು ಕೊರಗತನ್ಯ ಸೇವಾ ಸಮಿತಿದ ಪ್ರಕಟಣೆಡು ತೆರಿಪಾದಿರು. ಎಡಗಿನಿತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.